ಎಲ್ಲರಿಗೂ ನಮಸ್ಕಾರ. ಜ್ಞಾನವೇ ಬೆಳಕು ಮಂಕುತಿಮ್ಮನ ಕಗ್ಗ ಸರಣಿ ಸಂಚಿಕೆ 283. ನಾನು ನಿಮ್ಮೊಂದಿಗೆ ಕರುಣಾಕರ ಬೆಳಕೂರು. ಕಗ್ಗ ಗಾಯನಕ್ಕೆ ಧ್ವನಿಯಾಗಿದ್ದಾರೆ ವಾರದ ಅತಿಥಿಯಾಗಿ ಡಾಕ್ಟರ್ ರೋಹಿಣಿ ಮೋಹನ್ ಮತ್ತು ವಿದ್ವಾನ್ ಸುರೇಶ್ ರಾವತ್ ಅವರು. ಬನ್ನಿ ಕೇಳುಗರೆ, ಈ ದಿನದ ಕಗ್ಗ ಮಾಲಿಕೆಯಲ್ಲಿ ಮಾನ್ಯ DVG ಅವರ ಕಗ್ಗವನ್ನು ಕೇಳಿ ಬರೋಣ. ಪದರ ಪದರಗಳಿಹವು ಗಂಟು ಗಂಟುಗಳಿಹವು, ಹೃದಯದಲ್ಲಿ ಬುದ್ಧಿಯಲ್ಲಿ ವಾಕ್ಚರ್ಯಗಳಲ್ಲಿ. ಪದರ ಪದರಗಳಿಹವು ಗಂಟು ಗಂಟುಗಳಿಹವು, ಹೃದಯದಲ್ಲಿ ಬುದ್ಧಿಯಲ್ಲಿ ವಾಕ್ಚರ್ಯಗಳಲ್ಲಿ. ಇದಮಿತ್ತ ಮೆಲ್ಲಿಯದು ಮನುಜ ಸ್ವಭಾವದಲ್ಲಿ, ಇದಮಿತ್ತ ಮೆಲ್ಲಿಯದು ಮನುಜ ಸ್ವಭಾವದಲ್ಲಿ. ವಿಧಿಯ ಕೈ ಚಿತ್ರವದು ಮಂಕುತಿಮ್ಮ, ವಿಧಿಯ ಕೈ ಚಿತ್ರವದು ಮಂಕುತಿಮ್ಮ. ಬಂಧುಗಳ, ಈ ಭೂಮಿಯ ಮೇಲೆ ಹುಟ್ಟಿರುವ ಮನುಷ್ಯನು ಭಿನ್ನ ಭಿನ್ನ ಭಾವನೆಗಳನ್ನು ಹೊಂದಿದ್ದಾನೆ. ಅವನ ಅಭಿರುಚಿಗಳು ಸನ್ನಿವೇಶ ವಾತಾವರಣಕ್ಕೆ ಅನುಸಾರವಾಗಿ ಬದಲಾವಣೆಯಾಗುತ್ತದೆ. ಹಾಗಾಗಿ ಈ ಭೂಮಿಯ ಮೇಲೆ ಇರುವ ಮನುಷ್ಯರ ಮನಸ್ಸನ್ನು, ಅವರ ಸ್ವಭಾವವನ್ನು, ಭಾವನೆಗಳನ್ನು ಹೀಗೆಯೇ ಎಂದು ನಿರ್ದಿಷ್ಟವಾಗಿ ಹೇಳಲು ಸಾಧ್ಯವಿಲ್ಲ. ಮೇಲ್ನೋಟಕ್ಕೆ ಮನುಷ್ಯನ ಮನಸ್ಸನ್ನು ಅರ್ಥೈಸಿಕೊಳ್ಳಬಹುದು ಅಂತ ಅನಿಸಿದರೂ ಕೂಡ ಅದು ಅಷ್ಟು ಸುಲಭ ಸಾಧ್ಯವಾದುದಲ್ಲ. ಅವನ ಭಾವನೆಗಳು, ನಡವಳಿಕೆ, ಸ್ವಭಾವ, ಮಾತು, ಕ್ರಿಯೆಗಳು ಹೀಗೆ ಎಲ್ಲವೂ ಕೂಡ ಅವನ ಪದರಗಳಾಗಿ ಅನುಭವದಿಂದ ಗಟ್ಟಿಯಾಗಿರುತ್ತವೆ. ಅದಕ್ಕೆ ಮನುಷ್ಯನ ಮನಸ್ಸಿನಲ್ಲಿ ನಡೆಯುವ ಕೋಲಾಹಲವಾಗಿರುವ ನಡವಳಿಕೆಗಳನ್ನು ಹೀಗೆ ಎಂದು ಹೇಳಲು ಸಾಧ್ಯವಿಲ್ಲ. ಪ್ರತಿಯೊಬ್ಬ ವ್ಯಕ್ತಿಗೂ, ಜೀವಿಗೂ ಕೂಡ ಈ ಪ್ರಕೃತಿಯ ಸೃಷ್ಟಿಯಲ್ಲಿಯೇ ಭಿನ್ನತೆ ಇರುವುದನ್ನು ನಾವು ಗುರುತಿಸಿಕೊಳ್ಳಬಹುದಾಗಿದೆ. ಹಾಗಾಗಿ ಮನುಷ್ಯನ ಮನಸ್ಸಿನ ಕ್ರಿಯೆ, ಆಲೋಚನಾ ಕ್ರಮ, ದೃಷ್ಟಿಕೋನಗಳು ಕ್ಷಣ ಕ್ಷಣಕ್ಕೂ ಕೂಡ ಬದಲಾವಣೆಯಾಗುತ್ತದೆ. ಈ ಬದಲಾಗುವ ವಿಶಿಷ್ಟವಾದ ಸ್ಥಿತಿಯನ್ನು ವಿವರಿಸುವುದು ಕಷ್ಟ. ಅವುಗಳು ಅವರವರ ಅನುಭವಕ್ಕೆ ಬಂದಾಗಲೇ ಅದನ್ನು ಅರ್ಥೈಸಿಕೊಳ್ಳಲು ಸಾಧ್ಯ. ಅಂತೆಯೇ ವಿಧಿಯು ಪ್ರಕೃತಿಯ ಮತ್ತು ಜಗತ್ತಿನಲ್ಲಿ ನಡೆಯುವ ಕ್ರಿಯೆಗಳಿಗೆ ಅನುಸಾರವಾಗಿ ಎಲ್ಲವನ್ನ ಸೃಷ್ಟಿ ಮಾಡಿದ್ದಾನೆ. ಅದರಂತೆ ಈ ಜಗತ್ತು ಮುನ್ನಡೆಯುತ್ತಿದೆ ಎಂಬ ಸಾರವನ್ನು ಈ ಕಗ್ಗದಲ್ಲಿ ಮಾನ್ಯ DVG ಅವರು ಉಲ್ಲೇಖಿಸುವುದನ್ನು ಕಾಣಬಹುದು. ಬಂಧುಗಳೇ, ಈ ದಿನದ ಕಗ್ಗ ಮಾಲಿಕೆಯಲ್ಲಿ ವಾರದ ಅತಿಥಿಯಾಗಿ ಡಾಕ್ಟರ್ ರೋಹಿಣಿ ಮೋಹನ್ ಅವರು ಹಾಡಿರುವ ಸಹನೆ ವಜ್ರದ ಕವಚ ಕಗ್ಗ ಮಾಲಿಕೆಯಿಂದ ಕಗ್ಗವನ್ನು ಕೇಳಿ ಬರೋಣ. ಹೊಂದಿಸುವನಾರೋ ನಿನ್ನಾಳಲ್ಲ ಬೇರೆಹನು, ಹೊಂದಿಸುವನಾರೋ ನಿನ್ನಾಳಲ್ಲ ಬೇರೆಹನು. ಇಂದಿಗಿಂದಿನ ಬದುಕು ಇಂದಿಗಿಂದಿನ ಬದುಕು ಮಂಕುತಿಮ್ಮ.
ಮಂಕುತಿಮ್ಮ ಇಂದಿಗಿಂದಿನ ಬದುಕು ಮಂಕುತಿಮ್ಮ. ಬಂಧುಗಳೇ, ನಾಳೆ ಇನ್ನೊಂದು ಕಗ್ಗದೊಂದಿಗೆ ನಾವು ಬರುತ್ತೇವೆ. ಅಲ್ಲಿಯವರೆಗೆ ನಮಸ್ಕಾರ, ಶುಭ ದಿನ.